ಶ್ರೀ ನಾಗರಾಜ ನಾಗಕನ್ನಿಕಾ ಸಾನ್ನಿಧ್ಯ ಬ್ರಹ್ಮಶ್ರೀ ಮುಗೀರ ಮಹಾಕಾಳಿ ಮೂಲ ಭಂಡಾರಸ್ಥಾನ ಜೀರ್ಣೋದ್ಧಾರ ಸಮಿತಿ ತುಮಿನಾಡು ಕುಂಜತೂರಿದರ ನೇತೃತ್ವದಲ್ಲಿ ನಾಗರಾಜ ನಾಗಕನ್ನಿಕಾ ಸಾನ್ನಿಧ್ಯ ನಿರ್ಮಾಣ ಮತ್ತು ಬ್ರಹ್ಮಶ್ರೀ ಮುಗೀರ ಮಹಾಕಾಳಿ ಮೂಲ ಭಂಡಾರಸ್ಥಾನ ಶಿಲಾನ್ಯಾಸ ಕಾರ್ಯಕ್ರಮವು ಭಾರಿ ವಿಜೃಂಭಣೆಯಿಂದ ನೆರವೇರಿತು. ಶ್ರೀಕೃಷ್ಣ ಶಿವಕೃಪಾ ಕುಂಜತೂರಿಯವರ ಘನ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಟೀಲು ಕ್ಷೇತ್ರದ ಕಮಲಾದೇವಿ ಪ್ರಸಾದ್ ಅಶರಣ ಅವರು ದೀಪ ಪ್ರಜ್ವಲನೆಯನ್ನ ಮಾಡಿದ್ರು. ಪರಮ ಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿದ್ರು. ಕರ್ನಾಟಕ ಸಚಿವ ಎಸ್ ಅಂಗಾರ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ರು. ಯೋಗ ವಾರಿತಿ ಕೂಡಿದು ಬರ್ಕೊಂಡು ಬಂಡ ಯಾನು ಕೋಡೆ ಸುಮಾರು 4 ಗಂಟೆ ಮುಟ್ಟೆ ಯಾನು ನಿಶ್ಚಯ ಮಾಡ್ತಿದ್ದೆ ಬರ್ಪೇರಿನ ಕಾರ್ಯಕ್ರಮ ನಿಶ್ಚಯ ಮಾಡ್ತಿದ್ದೆ. ರಾತ್ರಿದು ಬುಕ್ಕೆ ನಿಶ್ಚಯ ಮಾಡ್ತೀನಿ ನಾನು. ಆ ರೀತಿಯ ಒಂದು ನಿಶ್ಚಯ ಮಾಡಿದ್ರೆ ಇನ್ನೀ ಕಾಂಡೆ ಯಾನು ಬೆಂಗಳೂರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತದೆ. ಐಕೆ ನಮ್ಮ ಹಿರಿಯರು ಬಂತೇವೆ ಒವೇ ಒಂದು ಕಾರ್ಯಕ್ರಮೋಡು ಭಾಗವಹಿಸೋಡು ಬಂಡ ಐಕೆ ನಂಗೆ ಯೋಗ ಬಡಿಗೆ ಯೋಗ ಇತ್ತ ಬೆಟ್ಟಿಗೆ ನಂಗೆ ಒವೇರಿಂದ ಅಡೆತಡೆ ಬದ್ದರಿಂದ ಅವು ನಿವಾರಣೆ ಅಂತ ನಮ್ಮ ಆ ಒಂದು ಕಾರ್ಯಕ್ರಮ ಬರೆದ್ರೆ ಸಾಧ್ಯ ಆಗ್ಬೋದು. ಆ ಒಂದು ದೃಷ್ಟಿಕೋನದ ಮುರಣಿ ಸಮಿತಿದ ಅಧ್ಯಕ್ಷರ ಪದಾಧಿಕಾರಿ ಬರ್ತಾ ಬೆಟ್ಟಿಗೆ ನಾನು ಹೊತ್ತೊಂದಿದ್ದೇನೆ. ಅಂಡ ನಾನು ಆ ಒಂದು ಒತ್ತನ ಪ್ರಕಾರ ಈ ಕಾರ್ಯಕ್ರಮ ಬರ್ಕೊಂಡು ಕೆಲಸ ಮಾಡ್ತೇನೆ. ವೇದಿಕೆಯಲ್ಲಿ ರಾಜೀವ್ ಬೆಲ್ಚಾಡ, ಬಾಬು ಪಚ್ಲಂಪಾರೆ, ಮೋಹನ್ ಶೆಟ್ಟಿ, ಸೋಮಶೇಖರ್, ಆನಂದ್ ಮಾಸ್ಟರ್, ರಾಧಾಕೃಷ್ಣಾಚಾರ್ಯ ಮೊದಲಾದವರು ಉಪಸ್ಥಿತರಿದ್ದರು.